ಮೈಸೂರಿನಲ್ಲಿ ರಾಬರ್ಟ್ ಅವಬ್ಬಲು ಜೋರಾಗಿಯೇ ಇದೆ. ಇಲ್ಲಿನ ಚಿತ್ರಮಂದಿರಗಳು ರಾಬರ್ಟ್ಗೆ ರೆಡ್ ಕಾರ್ಪೆಟ್ ಹಾಸಿದ್ದು ಬೆಳಗ್ಗೆ 8 ಗಂಟೆಯಿಂದ ರಾಬರ್ಟ್ ಅಬ್ಬರಿಸಲಿದೆ. ಇಲ್ಲಿನ ಒಂದು ಸಿಂಗಲ್ ಸ್ಕ್ರೀನ್ ಮತ್ತು 5 ಮಲ್ಟಿ ಸ್ಕ್ರೀನ್ಗಳಲ್ಲಿ ರಾಬರ್ಟ್ ತೆರೆ ಕಾಣಲಿದೆ. ಹಾಗಾದರೆ ರಾಬರ್ಟ್ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ತೆರೆ ಕಾಣುತ್ತೆ, ಎಷ್ಟೆಷ್ಟು ಪ್ರದರ್ಶನ ರಾಬರ್ಟ್ ಪಾಲಾಗಿದೆ ಅಂತ ನೋಡ್ಕೊಂಡು ಬರೋಣ. ವುಡ್ಲ್ಯಾಂಡ್ನಲ್ಲಿ ಮೊದಲ ದಿನ ಎಲ್ಲ ಪ್ರದರ್ಶನವೂ ಸೋಲ್ಡ್ ಔಟ್. ಮೈಸೂರು ನಗರದಲ್ಲಿ ಚಿತ್ರಮಂದಿರಗಳ ಪ್ರತಿಭಟನೆಯಿಂದ ಯಾವ ಸಿಂಗಲ್ ಸ್ಕ್ರೀನ್ಗಳು ತನ್ನ ಪ್ರದರ್ಶನವನ್ನು ಆರಂಭಿಸಿಲ್ಲ. ಈ ಮಧ್ಯೆ ವುಡ್ಲ್ಯಾಂಡ್ ಚಿತ್ರಮಂದಿರ ಕಾರ್ಯಾರಂಭವಾಗಿದ್ದು ಮಾರ್ಚ್ 11ರಿಂದ ಇಲ್ಲಿ ರಾಬರ್ಟ್ ಪ್ರದರ್ಶನವಾಗಲಿದೆ. ಈಗಾಗಲೇ ಟಿಕೆಟ್ ಬುಕ್ಕಿಂಗ್ ಆರಂಭವಾಗಿದ್ದು ಮೊದಲ ದಿನದ 4ಕ್ಕೆ 4 ಪ್ರದರ್ಶನವು ಸೋಲ್ಡ್ ಔಟ್ ಆಗಿದೆ. ಇನ್ನು ಮುಖ್ಯವಾಗಿ ಪ್ರೇಕ್ಷಕರನ್ನು ನಿಯಂತ್ರಿಸಲು ಪ್ರದರ್ಶನದ ಸಮಯದಲ್ಲಿ ಬದಲಾವಣೆಯಾಗಿದೆ. 10:30 ಪ್ರದರ್ಶನ 1.5 ಗಂಟೆ ಮುಂಚಿತವಾಗಿ ಅಂದರೆ ಬೆಳಗ್ಗೆ 9 ಗಂಟೆಗೆ ಆರಂಭವಾದರೆ 1:30 ಮ್ಯಾಟಿನಿ ಶೋ 12:30ಕ್ಕೆ ಪ್ರದರ್ಶನವಾಗಲಿದೆ. 4:30 ಫಸ್ಟ್ ಶೋ 4 ಗಂಟೆಗೆ ಹಾಗೂ 7:30 ಸೆಕೆಂಡ್ ಶೋ ಎಂದಿನಂತೆ 7:30ಕ್ಕೆ ನಡೆಯಲಿದೆ. ವಿಷನ್ ಸಿನಿಮಾದ 4ಕ್ಕೆ 4 ಪರದೆನೂ ರಾಬರ್ಟ್ ಪಾಲು. ಮೈಸೂರಿನ GRS ಪಾರ್ಕ್ ಹಿಂಭಾಗದಲ್ಲಿರುವ ವಿಷನ್ ಸಿನಿಮಾದಲ್ಲಿ ರಾಬರ್ಟ್ ರಿಲೀಸ್ಗೂ ಮುನ್ನವೇ ಅಬ್ಬರಿಸುತ್ತಿದೆ. ಈಗಾಗಲೇ ರಾಬರ್ಟ್ ಬುಕ್ಕಿಂಗ್ ಆರಂಭವಾಗಿದ್ದು 4ಕ್ಕೆ 4 ಪರದೆಯನ್ನು ರಾಬರ್ಟ್ಗೆ ನೀಡಲಾಗಿದೆ. ಬೆಳಗ್ಗೆ 8 ಗಂಟೆಯಿಂದ ಆರಂಭವಾಗುವ ಪ್ರದರ್ಶನ 8:10, 8:20, 8:30 ಪ್ರದರ್ಶನದೊಂದಿಗೆ ದಿನ ಬರೋಬ್ಬರಿ 17 ಪ್ರದರ್ಶನದಲ್ಲಿ ರಾಬರ್ಟ್ ಅಬ್ಬರಿಸಲಿದ್ದಾನೆ. ಈಗಾಗಲೇ ಮೊದಲ 4 ಪ್ರದರ್ಶನ ಸೋಲ್ಡ್ ಔಟ್ ಆಗಿದ್ದು ಉಳಿದ 13 ಪ್ರದರ್ಶನ ಆಲ್ಮೋಸ್ಟ್ ಫುಲ್ ಆಗಿದೆ. ಕೆಲವು ಪ್ರದರ್ಶನಗಳಂತೂ ಅಲ್ಲೊಂದು ಇಲ್ಲೊಂದು ಸೀಟ್ ಬಿಟ್ಟರೆ ಚಿತ್ರಮಂದಿರದ ಎಲ್ಲ ಆಸನಗಳು ಭರ್ತಿಯಾಗಿದೆ. ಇಂದು ರಾತ್ರಿಯ ಒಳಗಡೆ ಎಲ್ಲ ಪ್ರದರ್ಶನಗಳು ಫುಲ್ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. DRCನಲ್ಲಿ 14 ಪ್ರದರ್ಶನದಲ್ಲಿ ರಾಬರ್ಟ್ ಸೋಲ್ಡ್ ಔಟ್ ದರ್ಶನ. BM ಹ್ಯಾಬಿಟಾಟ ಮಾಲ್ನಲ್ಲಿರುವ DRC ಸಿನಿಮಾದಲ್ಲೂ ರಾಬರ್ಟ್ ಅಬ್ಬರಿಸಲಿದೆ. ಬೆಳಗ್ಗೆ 8 ಗಂಟೆಗೆ ಆರಂಭವಾಗುವ ಮೊದಲ ಪ್ರದರ್ಶನ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ. ಉಳಿದಂತೆ 8:15, 8:30, 8:45 ಸೇರಿದಂತೆ ಒಟ್ಟು 14 ಪ್ರದರ್ಶನಗಳಲ್ಲಿ 10 ಪ್ರದರ್ಶನ ಸೋಲ್ಡ್ ಔಟ್ ಆಗಿದೆ. ಉಳಿದ 4 ಶೋಗಳಲ್ಲಿ ಆ ಮೂಲೆಯಲ್ಲೊಂದು ಈ ಮೂಲೆಯಲ್ಲೊಂದು ಅನ್ನುವಂತೆ ಬೆರಳೆಣಿಕೆಯ ಸೀಟುಗಳಷ್ಟೇ ಉಳ್ಕೊಂಡಿದೆ. ಇದು ಕೆಲವೇ ಕ್ಷಣಗಳಲ್ಲಿ ಭರ್ತಿಯಾಗಲಿದೆ. ಇನ್ನು ಇಲ್ಲಿ ಒಟ್ಟು 4 ಪರದೆಗಳಿದ್ದು ದಿನ 19 ಶೋಗಳು ನಡೆಯುತ್ತೆ. ಆದರೆ ಇಲ್ಲಿ ರಾಬರ್ಟ್ ಬಿಟ್ಟು ಮತ್ಯಾವ ಸಿನಿಮಾನೂ ರಿಲೀಸ್ ಆಗ್ತಿಲ್ಲ. ಹೀಗಾಗಿ ಈ 14 ಶೋ ಫುಲ್ ಆದ ಬಳಿಕ ಮಿಕ್ಕ ಸಮಯದಲ್ಲಿ 5 ಶೋಗಳು ಸೇರ್ಪಡೆಯಾಗುವ ಎಲ್ಲ ಲಕ್ಷಣಗಳು ದಟ್ಟವಾಗಿ ಗೋಚರವಾಗ್ತಿದೆ. ಐನಾಕ್ಸ್ನಲ್ಲಿ 11, PVRನಲ್ಲಿ 9+8 ಪ್ರದರ್ಶನ. ಮಾಲ್ ಆಫ್ ಮೈಸೂರಿನಲ್ಲಿರುವ ಐನಾಕ್ಸ್ನಲ್ಲಿ ರಾಬರ್ಟ್ಗೆ ದಿನ 11 ಪ್ರದರ್ಶನವನ್ನು ನೀಡಲಾಗಿದೆ. ಬೆಳಗ್ಗೆ 8 ಗಂಟೆಗೆ ಆರಂಭವಾಗುವ ಮೊದಲ ಪ್ರದರ್ಶನ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ. ಹಾಗೆ 11ರಲ್ಲಿ 4 ಪ್ರದರ್ಶನ ಸೋಲ್ಡ್ ಔಟ್ ಆಗಿದ್ದರೆ 3 ಪ್ರದರ್ಶನ ಸೋಲ್ಡ್ ಔಟ್ ಆಗುವ ಸನಿಹದಲ್ಲಿದೆ. ಉಳಿದ 4 ಪ್ರದರ್ಶನ ರಾತ್ರಿಯ ವೇಳೆಗೆ ಭರ್ತಿಯಾಗಲಿದೆ. ಇನ್ನು ಫೋರಂ ಸೆಂಟರ್ ಸಿಟಿ ಮಾಲ್ನಲ್ಲಿರುವ PVRನಲ್ಲಿ ದಿನ 8 ಪ್ರದರ್ಶನದಲ್ಲಿ ರಾಬರ್ಟ್ ಅಬ್ಬರಿಸಲಿದೆ. ಬೆಳಗ್ಗೆ 8:30ಕ್ಕೆ ಆರಂಭವಾಗುವ ಮೊದಲ ಪ್ರದರ್ಶನ ಸೇರಿದಂತೆ 11 ಗಂಟೆಯ ಮತ್ತೊಂದು ಪ್ರದರ್ಶನ ಕೂಡ ಸೋಲ್ಡ್ ಔಟ್ ಆಗಿದೆ. ಇನ್ನುಳಿದ 6 ಶೋಗಳಲ್ಲಿ ಅಲ್ಲೊಂದು ಸೀಟ್ ಇಲ್ಲೊಂದು ಬೆರಳೆಣಿಕೆಯ ಸೀಟ್ ಬಿಟ್ಟರೆ ಮಿಕ್ಕವೆಲ್ಲ ಭರ್ತಿಯಾಗಿದೆ. ಸದ್ಯಕ್ಕೆ ರಾಬರ್ಟ್ ಬಿಟ್ಟರೆ ಯಾವ ಸಿನಿಮಾದ ಶೋಗಳ ಬಗ್ಗೆ ಇಲ್ಲಿ ಅಪ್ಡೇಟ್ಸ್ ಇಲ್ಲ. ಹೀಗಾಗಿ ರಾಬರ್ಟ್ ಸೋಲ್ಡ್ ಔಟ್ ಆಗ್ತಿದ್ದಂತೆ ಒಂದೊಂದು ಹೆಚ್ಚುವರಿ ಪ್ರದರ್ಶನಗಳು ಸೇರ್ಪಡೆಯಾಗಲಿದೆಯಾ ಅನ್ನೋ ಪ್ರಶ್ನೆಯೂ ಮೂಡ್ತಿದೆ. ಹಾಗೆ ಗರುಡ ಮಾಲ್ನಲ್ಲಿರುವ PVRನಲ್ಲಿ ಬೆಳಗ್ಗೆ 9 ಗಂಟೆಯಿಂದ ರಾಬರ್ಟ್ ಪ್ರದರ್ಶನ ಕಾಣಲಿದೆ. ದಿನ ಒಟ್ಟು 9 ಪ್ರದರ್ಶನಗಳಿದ್ದು ಈಗಾಗಲೇ 6 ಪ್ರದರ್ಶನಗಳು ಸೋಲ್ಡ್ ಔಟ್ಗೆ ಕ್ಷಣಗಣನೆಯನ್ನು ಎಣಿಸ್ತಿದ್ರೆ ಉಳಿದ 3 ಪ್ರದರ್ಶನಗಳು ರಾತ್ರಿಯ ವೇಳೆ ಭರ್ತಿಯಾಗಲಿದೆ.
ಹೀಗೆ ಒಟ್ಟು 6 ಚಿತ್ರಮಂದಿರಗಳಲ್ಲಿ ದಿನ 63 ಪ್ರದರ್ಶನಗಳಲ್ಲಿ ರಾಬರ್ಟ್ ಅಬ್ಬರಿಸಿ ಬೊಬ್ಬರಿಯಲಿದ್ದಾನೆ. ಈಗಾಗಲೇ 63ರಲ್ಲಿ 21 ಪ್ರದರ್ಶನ ಸೋಲ್ಡ್ ಔಟ್ ಆಗಿದ್ರೆ 28 ಪ್ರದರ್ಶನ ಕೆಲವೇ ಕ್ಷಣಗಳಲ್ಲಿ ಫುಲ್ ಆಗಲಿದೆ. ಮಿಕ್ಕುಳಿದ 14 ಪ್ರದರ್ಶನಗಳು ಇಂದು ರಾತ್ರಿಯ ಒಳಗೆ ಭರ್ತಿಯಾಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗೆ ಈ 63 ಪ್ರದರ್ಶನಕ್ಕೆ ಮತ್ತೆಷ್ಟು ಹೆಚ್ಚುವರಿ ಪ್ರದರ್ಶನಗಳು ಸೇರ್ಪಡೆಯಾಗುತ್ತೋ ಕಾದು ನೋಡಬೇಕು. ಇನ್ನು ಬಹುಮುಖ್ಯವಾಗಿ ವುಡ್ಲ್ಯಾಂಡ್ ಜೊತೆಗೆ ಗಾಯತ್ರಿ ಮತ್ತು ಪ್ರಭಾ ಸಿಂಗಲ್ ಸ್ಕ್ರೀನ್ಗಳು ಸೇರ್ಪಡೆಯಾಗಲಿದೆ ಎನ್ನುವ ಮಾಹಿತಿಯೂ ಇದೆ. ಅಕಸ್ಮಾತ್ ಈ 2 ಚಿತ್ರಮಂದಿರಗಳು ಸೇರ್ಪಡೆಯಾದರೆ 8 ಪ್ರದರ್ಶನಗಳು ಆ್ಯಡ್ ಆಗಲಿದೆ. ಹಾಗೆ 8 ಚಿತ್ರಮಂದಿರಗಳಲ್ಲಿ ದಿನ 71 ಪ್ರದರ್ಶನಗಳು ನಡೆಯಲಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.